ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ನಾನು ಈ ವಿಡಿಯೋದಲ್ಲಿ ಫ್ರೀ ಫೈರ್ ಆಡ್ತಾ ಇದ್ದೇನೆ. ಫಸ್ಟ್ ಕ್ಲಾಸ್ ಸ್ಕ್ವಾಡ್ ಮ್ಯಾಚ್ ಫ್ರೆಂಡ್ಸ್. ಈ ಮ್ಯಾಚ್ನ ಫ್ರೆಂಡ್ಸ್ ಅರ್ಧ ಮ್ಯಾಚ್ನಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಫ್ರೆಂಡ್ಸ್, ಸ್ಕ್ರೀನ್ ರೆಕಾರ್ಡರ್ ಬರ್ತಾ ಇದ್ದಿಲ್ಲ, ಅದಕ್ಕೆ ಅರ್ಧ ಮ್ಯಾಚ್ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಇನ್ನು ಫಸ್ಟ್ ರೌಂಡ್ ಮುಗಿದಿದೆ ಫ್ರೆಂಡ್ಸ್. USP ಒಗಟ್ಬಿಡೋಣ. UMP ತಗೊಂಡು ರಶ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಈ ತಿಕ್ಕ ನನ್ನ ಮಕ್ಕಳು ಎಲ್ಲ ಹಿಂದಲೇ ಅಂತ ಬಂದು ಹೊಡೆಯೋರು. ನಮ್ಮ ಫ್ರೆಂಡ್ಸ್ ಮತ್ತು ಯಾವ ಹೆಲ್ಪ್ ಮಾಡೋನು ಇದ್ದಿಲ್ಲ ಫ್ರೆಂಡ್ಸ್. ಎಲ್ಲವೂ ಬರೀ ಲೂಟ್ ರಾಜಗಳು ಇದ್ದರು. ಮುಂದೆ ಮ್ಯಾಚ್ನಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕವರ್ ಇಲ್ಲ, ನಾನು ಹಂಗೆ ಫೈಟ್ ತೊಗೊಂಡು ಹೋಗ್ತೀನಿ. ಮತ್ತು ಕವರ್ ಇಲ್ಲ ಅಂತೇಳಿ ಕಡೆ ಅಲ್ಲಿ ಟ್ರೀ ತಲೆ ಹೋಗ್ತೀನಿ ಫ್ರೆಂಡ್ಸ್. ಟ್ರೀ ತಲೆ ಹೋದಟ್ಲೆ ಅಲ್ಲಿ ಎನಿಮಿ ಕಾಣಿಸ್ತಾವನು, ಅವನು ಹೊಡಿಬೇಕನ್ನಷ್ಟಲ್ಲಿ ನಮ್ಮ ಫ್ರೆಂಡ್ ಅವನ್ನ ಮುಗಿಸಿದ್ದ. ಇನ್ನೊಬ್ಬನ ಅಲ್ಲೇನು ಬರ್ತಾನೆ ನೋಡಿ, ಅವನಿಗೆ ಡ್ಯಾಮೇಜ್ ಬಿದ್ದಿದೆ, ಎಡ್ಡೆ ಬೀಳ್ಬೇಕಂತ ಅವ್ನು ಮಿಸ್ ಆದ. ಈಗ ಹೋಗಿ ಹೊಡಿತೀನಿ ನೋಡಿ ಫ್ರೆಂಡ್ಸ್. ಈಗ ನಾನು ಹೆಲ್ತ್ ಕಮ್ಮಿ ಆದ, ಅಲ್ಲೋಗದ ನೋಡ್ಕೊಂಡು ಹೊಡಿ ಒಂದು ವಿಕೆಟ್, ಇನ್ನೊಂದು ವಿಕೆಟ್ ಹೆಡ್ಡಿಗೆ ಬೀಳ್ತಾನೆ ನೋಡಿ ಫ್ರೆಂಡ್ಸ್. ಈಗ ಇನ್ನೊಂದು ವಿಕೆಟ್ ಹೆಡ್ಡಿಗೆ ಬೀಳ್ತದೆ ನೋಡಿ ಫ್ರೆಂಡ್ಸ್. ಬೇಕು ನೋಡಿ, ವಿಕ್ಟ್ರಿ ಫ್ರೆಂಡ್ಸ್, ವಿಕ್ಟ್ರಿ ಆಗಿದೆ ಫ್ರೆಂಡ್ಸ್. ನಮ್ಮದೇ MVP ಫ್ರೆಂಡ್ಸ್. ನೆಕ್ಸ್ಟ್ ಮ್ಯಾಚಲ್ಲಿ ನಾನು ಏನು ನೋಡಲಾರ್ದೆ MP14 ತಗೊಂಡ್ಬಿಟ್ಟೆ ಫ್ರೆಂಡ್ಸ್. ನಾನು ನೋಡಿರಿ ಫ್ರೆಂಡ್ಸ್, MP14 ತೊಗೊಂಡ್ಬಿಡ್ತೀನಿ. ಗ್ಲೂವಲ್ಲಿ ಚಿಂತೆ ಮಾಡಲಿಲ್ಲ, ಗ್ರೆನೇಡಿಗೆ ಚಿಂತೆ ಮಾಡಲಿಲ್ಲ ಫ್ರೆಂಡ್ಸ್. ನಾನು ಗ್ರೆನೇಡ್ ಮತ್ತು ತೊಗೊಳ್ಳಿಲ್ಲ ಫ್ರೆಂಡ್ಸ್, ನೆಕ್ಸ್ಟ್ ರೌಂಡಿಗೆ ಬರುತ್ತೆ ಬಿಡಿ ಅಂತೇಳಿ. ಈ ಮ್ಯಾಚ್ ನೋಡಬೇಕಂದ್ರೆ ಫುಲ್ ಇಂಟ್ರೆಸ್ಟಿಂಗ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮುಂದೆ ಅರ್ಥ ಆಗುತ್ತೆ ನಿಮಗೆ. ನಾನು ಹೋಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಒಂದು ಕುಂಟೆ ನಂತಕ್ಕೆ ಯಾವ ಕವರ್ ಇಲ್ಲ, ಏನಿಲ್ಲ ಫ್ರೆಂಡ್ಸ್. ನಾನು ಮತ್ತೆ ಎನಿಮಿ ನೋಡಿಂದ ಬಂದೆ ಫ್ರೆಂಡ್ಸ್. ಯಾರು ರಶ್ ಮಾಡ್ತಾರಂತ, ಯಾರು ರಶ್ ಮಾಡಲಿಲ್ಲ, ಹಾಗೆ ಮುಂದೆ ಹೋದೆ ಫ್ರೆಂಡ್ಸ್. ನಾನು ನೋಡಿರಿ ಫ್ರೆಂಡ್ಸ್, ಡೈರೆಕ್ಟ್ ರಶ್ ಮಾಡೋಣ ಅಂತ ಹೋದೆ ಫ್ರೆಂಡ್ಸ್. ಅಲ್ಲಿ ಅವನು ಕಾಣಲಿಲ್ಲ, ಅದಕ್ಕೆ ಮನೆಯಲ್ಲೇ ಹೋದರೆ ಫ್ರೆಂಡ್ಸ್. ಇಲ್ಲಿ ಒಬ್ಬನು ಕಾಣಿಸ್ತಾನೆ, ಅವ್ನಿಗೆ ಹೊಡೆಷ್ಟರಲ್ಲಿ ನಾನೇ ಡೌನ್. ಅವ್ನು ನನಗೆ ಕಾಣಲಿಲ್ಲ ಫ್ರೆಂಡ್ಸ್. ಫಸ್ಟ್ ಹೊಡೆದು ಬಿಡ್ತಾನೆ ಫ್ರೆಂಡ್ಸ್, ಅಷ್ಟರಲ್ಲೇ ಹೊಡಿತಾನೆ. ನಮ್ಮ ಟೀಮ್ಮೇಟ್ಸ್ಗಳು ನಾನು ನೋಡಿ ಫ್ರೆಂಡ್ಸ್, ಫಾಲೋ ಮೀ ಅಂತ ಹಾಕ್ಬಿಡ್ತೀನಿ, ಹೆಲ್ಪ್ ಮೀ ಅಂತ ಹಾಕೋ ಬದಲು ಅಷ್ಟು ಸಡಗರ ಬಿಟ್ಟಿರ್ತೀನಿ. ಇವನಿಗೆ ಬೀಳುತ್ತೆ ಡ್ಯಾಮೇಜ್, ಇವ್ನು ನೋಡಿ ಫ್ರೆಂಡ್ಸ್, ಇವ್ನು ಲೂಟ್ ರಾಜ ಫ್ರೆಂಡ್ಸ್. ಇವನು ಬೇರೆ ಅವ್ನ ಕಿಲ್ ತಾನೇ ತಿಳ್ಕೊಂತಿರ್ತಾನೆ ಫ್ರೆಂಡ್ಸ್. ತಾನು ಹೊಡೆದಿದ್ದಷ್ಟೇ ಕಿಲ್ ಫ್ರೆಂಡ್ಸ್. ಇವನು ನೋಡಿ ಫ್ರೆಂಡ್ಸ್, ಇವನು ಲೂಟ್ ರಾಜ ಮತ್ತೆ ಬಂದ ಫ್ರೆಂಡ್ಸ್. ಬರೀ ಎಲ್ಲ ತಲ್ಲಿಂತ ಲೂಟ್ ಹೊಡ್ತಾನೆ ಫ್ರೆಂಡ್ಸ್. ನೋಡೋಣ ಫ್ರೆಂಡ್ಸ್. ನೋಡ್ರಿ, ಈಗ ವಿಕ್ಟ್ರಿ ಆಗಿಬಿಡ್ತು ಅಷ್ಟೊತ್ತಲ್ಲಿ. ಈಗ ಇವು ನೋಡಿದ್ದೇನೆ ಫ್ರೆಂಡ್ಸ್ ಅವರಿಗೆ. ಈ ಮ್ಯಾಚಲ್ಲಿ ನಾನು UMPನ ಫ್ರೆಂಡ್ಸ್. ಯಾವಾಗಂತ ಅಂತೀನಿ ನೋಡಮ್ಮ, UMP ತಗೊಂಡಿದ್ದೀನಿ. ಗ್ಲೂವಲ್ ಗ್ರೆನೇಡ್ ಸ್ವಲ್ಪ ಲೂಟ್ ತಗೊಂಡಿದ್ದೇನೆ ಈ ಬಾರಿ. ಇಲ್ಲೊಂದು ಥಾಮ್ಸನ್ ಸಿಕ್ತಂತ ಕಡೋದೆ ಫ್ರೆಂಡ್ಸ್. ಅಷ್ಟೊತ್ತಡಿಗೆ P90 ಹಾಕಿಬಿಟ್ಟಿದ್ರು, ಅದನ್ನ ತಗೊಂಡು ನಡೋಣ. ಮುಂದಕ್ಕೆ ಬನ್ನಿ ನೋಡೋಣ. ನಾವಿಲ್ಲಿ ಹೊಂಟಿದ್ದೀವಿ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಮತ್ತು ನಾನು ಸಾಯ್ತೀನಿ ಫ್ರೆಂಡ್ಸ್ ಈ ಮ್ಯಾಚಲ್ಲಿ. ಅವ್ನು ನನಗೆ ಹೊಡೆಯಕ್ಕೆ ಬರ್ತಾನೆ, ಅವ್ನು ಹೊಡೆಯಕ್ಕೆ ಬರ್ತಾನೆ ಗೊತ್ತಿಲ್ಲ ಫ್ರೆಂಡ್ಸ್. ನನಗೆ ಡ್ಯಾಮೇಜ್ ಅಂತೂ ಫುಲ್ ಕೊಟ್ಟಾನೆ. ಇಲ್ಲಿ ನಾನು ಗ್ರೆನೇಡ್ ಹಾಕಿದೆ, ನೋಡ್ಬೋದು ಫ್ರೆಂಡ್ಸ್ ನೀವು. ಅಲ್ಲೊಬ್ಬನು ಫುಲ್ ಡ್ಯಾಮೇಜ್ ನಾಕ್ ಮಾಡಿದೆ, ಇನ್ನೊಬ್ಬನು ನಾಕ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇವನು ನಾಕಾದ, ಇನ್ನೊಬ್ಬನು ಅಲ್ಲಿ ಬರ್ತಾನೆ, ಅವನ್ನ ನಾನು ನೋಡ್ಲಾರ್ದ ಆ ಕಡೆ ನೋಡ್ತಾ ಇರ್ತೀನಿ. ಈಗ ನೋಡಿ ಫ್ರೆಂಡ್ಸ್, ನಾನು ಇವ್ನಿಗೆ ಹೊಡಿಬೇಕನ್ನೋ ಸ್ಟೇಟಿಗೆ ಹೊಡೆದ್ಬಿಟ್ಟ ನನಗೆ. ನನಗೆ ಪೂರ ಕಿಲ್ ಮಾಡಿದೆ, ಅಷ್ಟೊತ್ತಡಿ ವಿಕ್ಟ್ರಿ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡಿ, ಈ ಮ್ಯಾಚಲ್ಲಿ ನೋಡೋಣ. ಈ ಮ್ಯಾಚಲ್ಲಿ ನೋಡಲಾರ್ದೆ ನಾನು UMP ತೊಗೊಂಡ್ಬಿಡ್ತೀನಿ. ಮತ್ತು ಬೇರೆ ಯಾವಾಗಂತ ಫೇಮಸ್ ತೊಗೊಂಡ್ಬಿಡ್ತೀನಿ ಫ್ರೆಂಡ್ಸ್. ಲಾಂಗ್ ರೇಂಜ್ ಒಂದು ಇರಲಿ ಅಂತೇಳಿ ಗ್ಲೂವಲ್ ತೊಗೊಂಡ್ಬಿಡ್ತೀನಿ ಫ್ರೆಂಡ್ಸ್. ಈ ಮ್ಯಾಚಲ್ಲಿ ನಾವು ಒಂದು ಕಿಲ್ ಹೊಡೆಯಲ್ಲ, ನೋಡ್ತಾ ಇರಿ ಫ್ರೆಂಡ್ಸ್. ಈ ಮ್ಯಾಚಲ್ಲಿ ಒಟ್ಟು ನಾನು ಒಂದು ಕಿಲ್ ಹೊಡೆದಿರಲ್ಲ. ಮುಂದೆ ಹೋಗೋಣ. ಹೊಂಟಿದ್ದೀವಿ ಫ್ರೆಂಡ್ಸ್. ನಾನು ಒಂದು ಗ್ಲೂವಲ್ ರೆಡಿ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್. ಅಲ್ಲೇ ಕ್ಯಾಂಪಿಂಗ್ ಮಾಡಿ ಹೊಡ್ತಿದ್ದೇನೆ. ನಮ್ಮ ಫ್ರೆಂಡಿಗೆ ಹೊಡೆದೇ ಬಿಟ್ಟ. ನಾನು ಹೋಗೋಣ ಅಂತಿದ್ದೆ, ಆದರೆ ಅಲ್ಲಿ ಕ್ಯಾಂಪಿಂಗ್ ಮಾಡಿ ಹೊಡ್ತೇನೆ ಫ್ರೆಂಡ್ಸ್. ಅವನಿಗೆ ಕವರ್ ಇದೆ,
ನಮ್ಮ ಕವರ್ ಇಲ್ಲ ಅಂತೇಳಿ ನಾನು ಈ ಕಡೆ ಸೈಡ್ ಆ ಕಡೆ ಹೊಂಟೀನಿ ಫ್ರೆಂಡ್ಸ್. ತಡಿ ನಮ್ಮ ಫ್ರೆಂಡ್ಸ್ ಅವನ್ನ ಮುಗಿಸ್ಬಿಟ್ಟಿದ್ರು ಫ್ರೆಂಡ್ಸ್ ಎಲ್ಲರೂ ಸೇರಿ. ನೋಡಿ ಈಗ ಇಲ್ಲಿ ಮೇಲೆ ಹೋಗ್ತೀನಿ, ಮೇಲೆ ಅವನಂತೆ ಮೇಲೆ ಅವನೇ ಇರಲ್ಲ, ಕೆಳಗಡೆ ಹೋಗಿ ನೋಡ್ತೀನಿ. ಇದೊಂದೇ ಇವನು ಗುಡಿಯಾಕೋತೀನಿ ಬಿಟ್ಟು ಹೋಗ್ಬಿಡ್ತದೆ. ಇವನು ಈಗ MVP ಯಾರ್ದಾಗುತ್ತೆ ನೋಡೋಣ ಬನ್ನಿ. ಇವಂದು ಯಾರ್ದಪ್ಪ, ಯಾರ್ದಾಗಿದೆ ಫ್ರೆಂಡ್ಸ್, ಇವ್ನು ನಮ್ಮ ಫ್ರೆಂಡ್ ಅಲ್ಲ ನೋಡ್ರಿ ಫ್ರೆಂಡ್ಸ್. ಪ್ಲ್ಯಾಟ್ನಮ್ಲಿ ಒಂದು ಡೈಮಂಡಿಗೆ ಪುಷ್ ಮಾಡ್ತಾಯಿದ್ದೇವೆ ಫ್ರೆಂಡ್ಸ್. ಈ ಮ್ಯಾಚು ನೋಡಿ ಒಂದು ಲೈಕ್ ಬಿದ್ದಿದೆ. ಬ್ಯಾಕ್ ಬರೋಣ ಫ್ರೆಂಡ್ಸ್. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಕಮೆಂಟ್ ಸೆಕ್ಷನ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಗುಡ್ ಬೈ ಫ್ರೆಂಡ್ಸ್.